ಉಪ್ಪಿನಂಗಡಿ ತಾಲೂಕಿನ ನೆಲ್ಯಾಡಿ ಎಂಬಲ್ಲಿ ಅಪಾಯಕಾರಿ ರೀತಿಯಲ್ಲಿ ಕಾಳಿಂಗ ಸರ್ಪವನ್ನು ಉರಗತಜ್ಞ ಹಿಡಿದ ಘಟನೆ ನಡೆದಿದೆ. ಉಪ್ಪಿನಂಗಡಿ ಸಮೀಪದ ನೆಲ್ಯಾಡಿಯ ಚರ್ಚೊಂದರ ಬಳಿ ಕಾಳಿಂಗ ಸರ್ಪ ಪತ್ತೆಯಾಗಿತ್ತು. ಉರಗತಜ್ಞ ಸ್ನೇಕ್ ಜಕಾರಿಯಾ ಇತರ ಹಾವುಗಳನ್ನು ಹಿಡಿಯುವಂತೆ ಕಾಳಿಂಗ ಸರ್ಪವನ್ನು ಹಿಡಿದು ಕೂದಲೆಳೆ ಅಂತರದಲ್ಲಿ ಹಾವಿನಿಂದ ಕಚ್ಚಿಸಿಕೊಳ್ಳುವುದನ್ನು ತಪ್ಪಿಸಿಕೊಂಡಿದ್ದಾರೆ. ಸುಮಾರು 12 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಹಿಡಿದ ಸ್ನೇಕ್ ಜಕಾರಿಯಾ ಹಾವನ್ನು ಹಿಡಿದು ಫೋಟೋಗಳಿಗೆ ಪೋಸ್ ನೀಡಿ ಬಳಿಕ ಹಾವನ್ನು ನಿರ್ಜನ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ഒരു മിനിറ്റ് വലിയ സാധനമാണ് തിരിച്ച് അങ്ങോട്ട് പോകും വെള്ളത്തിലിറങ്ങി അവിടെ എത്തിപ്പോ എന്തോ പോക്ക് പോയത് നല്ല രസമല്ലേ? കറക്റ്റ് അല്ലേ? അതാ പറഞ്ഞത്. അതാ അതിനാ ഞാൻ അങ്ങോട്ട് ഓടിയത്. അല്ലെങ്കിൽ നേരെ അങ്ങോട്ട്